ಆನೆಯನ್ನು ಹಿಡಿಯುವುದಕ್ಕಾಗಿ ಇದೀಗ ಉದನೆ ಪುತ್ಯೆ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಸೇರಿರುವಂತಹ ಒಂದು ಆನೆಗಳನ್ನು ನೋಡ್ತಾ ಇದ್ದೀವಿ. ದುಬಾರಿಯಿಂದ ಬಂದಿರುವಂತಹ ಆನೆಗಳು. ಅದರ ಜೊತೆಗೆ ಈ ಆನೆಯ ಏನು ಕಾರ್ಯಾಚರಣೆ, ಈ ಕಾರ್ಯಾಚರಣೆ ನೋಡೋದಕ್ಕೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡ ಇಲ್ಲಿ ಸೇರಿದ್ದಾರೆ. ಜನರು ಕೂಡ ಇಲ್ಲಿ ಸೇರಿ ಈ ಒಂದು ಕಾರ್ಯಾಚರಣೆಯನ್ನು ನೋಡೋದಕ್ಕೆ ಹೇಗೆ ನಿಂತಿದ್ದಾರೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಈ ಆನೆಯ ಕಾರ್ಯಾಚರಣೆಯನ್ನು ನೋಡುವುದಕ್ಕೋಸ್ಕರವಾಗಿ ಇಲ್ಲಿ ಬಂದು ನಿಂತಿರುವಂಥವರು ಬಹಳಷ್ಟು ಜನ ಇಲ್ಲಿ ಬಂದು ನೋಡ್ತಾ ಇದ್ದಾರೆ. ಏನಾಗುತ್ತೆ ಅನ್ನುವಂಥ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಈ ಒಂದು ಪುಂಡಾಟಿಕೆ ಮಾಡಿರುವಂತಹ ಅಥವಾ ಇಬ್ಬರನ್ನು ಕೊಂದಿರತಕ್ಕಂತಹ ಆನೆಯನ್ನು ಯಾವ ರೀತಿಯಾಗಿ ಬೇಟೆಯಾಡ್ತಾರೆ ಅನ್ನೋದರ ಕುರಿತಾಗಿ ಬಹಳ ಕುತೂಹಲದಿಂದ ಜನನೂ ಕಾಯ್ತಾ ಇದ್ದಾರೆ. ಹೇಗೆ ಈ ಒಂದು ಕಾರ್ಯಾಚರಣೆ ನಡೆಯುತ್ತೆ ಅನ್ನುವಂಥದ್ದು. ಜೊತೆಗೆ ಇವತ್ತು ಬೆಳಗ್ಗಿನಿಂದ ಈ ಕಾರ್ಯಾಚರಣೆ ಆಗುತ್ತೆ ಅಂತ ಹೇಳುವಂಥ ಕಾರಣದಿಂದಾಗಿ ಸ್ಥಳೀಯರು ಇಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಬಂದು ಸೇರಿದ್ದಾರೆ. ಎಲ್ಲ ಸ್ಥಳೀಯರಲ್ಲಿ ಕೆಲವು ಸ್ಥಳೀಯರು ನಾವು ಮಾತಾಡಿಸುವ. ಅಣ್ಣ, ನಿಮ್ಮ ಹೆಸರೇನು? ನನ್ನ ಹೆಸರು ಲೋಕೇಗೌಡ ಅಂತೇಳಿ. ಎಷ್ಟೊತ್ತಿಗೆ ಬಂದಿರಿ ಇಲ್ಲಿಗೆ? ನಾವು ಈಗ ಒಂದು 12 ಗಂಟೆಗೆ. 12 ಗಂಟೆಗೆ ಎಂತಾಯ್ತು? 12 ಗಂಟೆಯಿಂದ 12 ಗಂಟೆಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಏನು ಮಾಡಿದ್ರು? ಆನೆ ಇದು ಒಂದು 500 ಜನ, ಒಂದು 5 ಆನೆಯಲ್ಲಿ ಉಂಟು ಅಂತ ಹೇಳಿದ್ರು. ಒಂದು ಆನೆಯಲ್ಲಿ ಅಲ್ಲಿ ಉದನೆಯಲ್ಲಿ ಉಂಟು ಅಂತ ಹೇಳ್ತಾರೆ. ಈಗ ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದೆ ಅಂದರೆ ಈಗ ಎಲ್ಲ ಅಧಿಕಾರಿಗಳು ಇದ್ದಾರೆ. ಅಲ್ಲಿ ಎಲ್ಲ ವ್ಯವಸ್ಥೆ ಆಗ್ತಾ ಇದೆ. ಈಗ ನಾವು ಇದನ್ನು ಆನೆ ಹಂತಕರ ಅಂತ ಆನೆ ಹಿಡಿದವನು ಕೊಂಡೋಗ್ತೇವೆ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಅಂದರೆ ನಮಗೆ ಏನಂದರೆ ಆನೆ ಇಲ್ಲಿಂದ ಕೊಂಡೋಗಬೇಕು, ರೈತರಿಗೆ ನೆಮ್ಮದಿ ಬರಬೇಕು, ಅದೇ ನಮ್ಮ ಆಶಯ. ಇವತ್ತು ಈಗ ಬೆಳಿಗ್ಗೆ ಕೂಡ ಒಬ್ಬರನ್ನು ಓಡಿಸಿದೆ ಅಂತ ಅಲ್ಲಿ ಒಂದು ಒಂಟಿ ಆನೆ ಇದೆ ಅಂತೆ ಒಳೆ ಬದಿಯಲ್ಲಿ. ನಮ್ಮ ಎಲ್ಲಿ ಉದನೆ ಸೇತುವೆಯ ಮೇಲೆ ಒಳೆ ಬದಿಯಲ್ಲಿ ಒಬ್ಬರು ಓಡಿಸಿದೆ ಅಂತ, ಒಬ್ಬರು ಮಹಿಳೆಯರನ್ನು ಓಡಿಸಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಆದಷ್ಟು ಬೇಗ ಈ ನಮ್ಮ ಊರಿನಿಂದ ಎಲ್ಲ ಆನೆಗಳನ್ನು ಹಿಡಿದು ನಮ್ಮ ಊರಿನ ಜನಗಳನ್ನು, ಊರಿನ ಕೂಲಿ ಕಾರ್ಮಿಕರನ್ನು, ಕೆಲಸಕ್ಕೆ ಹೋಗುವವರನ್ನು ನೆಮ್ಮದಿಯ ಜೀವನ ನಡೆಸಲಿಕ್ಕೆ ಸರ್ಕಾರದಿಂದ ಈ ಆನೆಗಳ ಮುಖಾಂತರ ಹಿಡಿದವರನ್ನು ಕೊಂಡೋಗಬೇಕಾಗಿ, ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾಗಿ ನಮ್ಮ ಮೀಡಿಯಾ ಮುಖಾಂತರ ನಾವು ಕೇಳಿಕೊಳ್ತೇವೆ. ಸರ್, ಇವತ್ತು ಬೆಳಗ್ಗಿನಿಂದ ನೀವು ಎಷ್ಟೊತ್ತು ಬಂದ್ರಿ? ಸರ್, ನನ್ನ ಹೆಸರು ಶಿವಕುಮಾರ್ ಅಂತ. ನಿನ್ನೆಯಿಂದಲೇ ಇಲ್ಲೇ ಇದ್ದಂಗಿದೆ. ನಾವು ನಿನ್ನೆ ಅಲ್ಲಿ ಕುಟ್ರಪಾಡಿ ನೈಲದಲ್ಲೇನು ಘಟನೆ ಆಗಿತ್ತು, ಅಲ್ಲಿ ಹೋಗಿದ್ವಿ. ಅಲ್ಲಿಯ ವಾಸ್ತವ ನೋಡಿದ್ದೀವಿ. ಸೊ ನಮಗೂ ಇಲ್ಲಿದು ಏನು ಪರಿಸ್ಥಿತಿ ಅಂತ ಗೊತ್ತು. ಯಾಕೆಂದರೆ ಇದು ಇವತ್ತು ನಿನ್ನೆದಲ್ಲ, ಇದು ಕನಿಷ್ಠ ಒಂದು 5 ವರ್ಷದಿಂದ ನಡೀತಾ ಇದೆ. ಈಗ ಈ ವರ್ಷದಿಂದ ಭಾರಿ ಜೋರಲ್ಲಿ ಆನೆ ಉಪಟಳ ಜಾಸ್ತಿ ಆಗ್ತಾಯಿದೆ. ಏನಂದರೆ ಈಗ ಮುಂಚೆ ಎಲ್ಲ ರಾತ್ರಿ ತೋಟಕ್ಕೆ ಬರ್ತಾಯಿದ್ರು, ಈ ಥರ ಸಮಸ್ಯೆ ಇತ್ತು. ಈಗ ಹಾಗಲ್ಲ. ಒಂದು ಬೆಳಗಿನ ಹೊತ್ತು ಇಲ್ಲ ಈ ಮಧ್ಯೆ ಒಬ್ಬೊಬ್ಬರು ಹೇಳ್ತಾರೆ ನಡ್ಕೊಂಡು ಬರುವವರು 11 ಗಂಟೆಗೆ ಇಲ್ಲಿ ಇದು ರಸ್ತೆ ದಾಟಿ ಹೋಗಿತ್ತು ಅಂತ. ಹಾಗೆ ಇವತ್ತು ಕೂಡ ಒಂದು 11 ಗಂಟೆ ಹೊತ್ತಿಗೆ ಇಲ್ಲಿ ನಮ್ಮ ಕೊಣಾಜೆ ಗ್ರಾಮದ ಪುತ್ತಿಗೆ ಬಂತಾಡ್ಕ ಎಂಬಲ್ಲಿ ನಮ್ಮ ಇಲ್ಲಿ ಪರಿಚಯದ ಹೆಂಗಸರು, ಅವರು ಸೌಮ್ಯ ಅಂತೇಳಿ ಬೈದಾಟ ಮನೆ, ಅವರು ಬರ್ತಾ ಇರಬೇಕಾದ್ರೆ ಈ ರಸ್ತೆ ಬದಿ ಅವ್ರು ನಡ್ಕೊಂಡು ಬರ್ತಾಯಿದ್ರು. ಆ ಟೈಮಲ್ಲಿ ಈ ಆನೆ ಸಡನ್ನಾಗಿ ರಸ್ತೆಗೆ ಬಂದು ಅವ್ರನ್ನ ಓಡಿಸಿದೆ. ಅವರೇನೋ ಓಡಲಿಕ್ಕೆ ಹುಷಾರಿದ್ದ ಕಾರಣ ಇವತ್ತೊಂದು ದುರ್ಘಟನೆ ಆಗುವುದು ತಪ್ಪಿ ಹೋಗಿದೆ. ಅದೇ ಹೊತ್ತಿಗೆ ಒಂದು 15 ನಿಮಿಷಗಳ ನಂತರ ಇನ್ನೊಂದು 1 ಕಿಲೋಮೀಟ್ರ್ ದೂರ ವ್ಯಾಪ್ತಿಯಲ್ಲಿ ಮತ್ತೊಂದು ಬೇರೆ ಆನೆ ಒಂದು ಕಾರು ಮತ್ತು ಒಂದು ಸ್ಕೂಟಿಯಲ್ಲಿ ಸಂಚಾರ ಮಾಡ್ತಿರುವ ಸಮಯದಲ್ಲಿ ಹಾಗೆಯೇ ಸೊಪ್ಪಿಗೆ ಹೋಗುವವರು ಹೋಗ್ತಾಯಿದ್ರು. ಅವ್ರನ್ನೆಲ್ಲರನ್ನು ಓಡಿಸಿದೆ. ಅವರು ಕೂಡ ಒಂದು ಅದೃಷ್ಟವಶ ಇವತ್ತು ಬಚಾವಾಗಿದ್ದಾರೆ. ಸೊ ನಾವು ಈಗ ಏನಂದರೆ ಈ ಇಲಾಖೆಯವರಲ್ಲಿ ಏನಂದರೆ ಇಲ್ಲಿ ಬಂದು ಏನು ಕಾಟಾಚಾರಕ್ಕೆ ಒಂದು ಆನೆಯನ್ನು ಹಿಡ್ಕೊಂಡು ಹೋಗೋದಲ್ಲ. ಅದೇನಿಲ್ಲಿ ನಮ್ಮ ಒಂದು ವ್ಯಾಪ್ತಿ ಪ್ರದೇಶ ಅಂದರೆ ಒಂದು 8 ಗ್ರಾಮ ಇದೆ. ಇದು ರಿಸರ್ವ್ ಫಾರೆಸ್ಟ್, ಒಂದು ಅಂದಾಜು 8 ಗ್ರಾಮ ಇದೆ ಇಲ್ಲಿ. ಈ 8 ಗ್ರಾಮ ವ್ಯಾಪ್ತಿಯಲ್ಲಿ ಅದೆಷ್ಟು ಆನೆಗಳಿದೆ, ಒಂದು ಕನಿಷ್ಠ ಒಂದು 15 ಆದರೂ ಇರ್ಬೋದು, ಅದಕ್ಕಿಂತ ಹೆಚ್ಚಿನ ಇರ್ಬೋದು. ಹಾಗೆ ಏನು ಮಾಡಬೇಕಂದ್ರೆ ಇಲ್ಲಿಂದ ಆದಷ್ಟು ಹೆಚ್ಚಿನ ಏನು ಆನೆಗಳು ಇಲ್ಲಿ ಇದ್ದಾವೆ ಅದನ್ನು ಎಲ್ಲವನ್ನು ಸ್ಥಳಾಂತರ ಮಾಡಬೇಕಂತ ನಾವು ಕೇಳಿಕೊಳ್ತಾ ಇದ್ದೇವೆ ಮೀಡಿಯಾ ಮುಖಾಂತರ. ಇದು ಇಲ್ಲಿನ ಸ್ಥಳೀಯರ ಮಾತು. ಅದರ ಜೊತೆಗೆ ಕಾರ್ಯಾಚರಣೆಗೆ ಹೇಗೆ ಇಲ್ಲಿ ಸನ್ನದ್ಧ ಆಗಿದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೀವಿ. ಎಲ್ಲ ಅಧಿಕಾರಿಗಳು ಕೂಡ ಇಲ್ಲಿ ಬಂದು ಸೇರಿರುವಂಥದ್ದು, ಈ ಒಂದು ಕಾರ್ಯಾಚರಣೆಗೆ ರೆಡಿ ಆಗಿರುವಂತಹದ್ದನ್ನು ತೋರಿಸ್ತಾ ಇದ್ದೀವಿ. ಅಧಿಕಾರಿಗಳು ಇರ್ಬೋದು, DFO ಇರ್ಬೋದು, ಎಲ್ಲರೂ ಕೂಡ ಈ ಒಂದು ಕಾರ್ಯಾಚರಣೆಗೆ ಸರ್ವಸನ್ನದ್ಧರಾಗಿದ್ದಾರೆ. ಸಂಪೂರ್ಣವಾಗಿ ಕಾರ್ಯಾಚರಣೆಯನ್ನು ನಡೆಸುವುದಕ್ಕಾಗಿ ಸನ್ನದ್ಧರಾಗಿದ್ದಾರೆ. ಅಭಿಮನ್ಯು ಸೇರಿದಂತೆ ದುಬಾರಿಯಿಂದ ಬಂದಿರುವಂತಹ 5 ಆನೆಗಳು ಈಗಾಗಲೇ ಕಾರ್ಯಾಚರಣೆಗೆ ಸರ್ವ ಸನ್ನದ್ಧವಾಗಿ ಹೊರಟು ನಿಂತಿದ್ದಾರೆ. ಅದರ ಜೊತೆಗೆ ಇಲ್ಲಿ ಜನರು ಸೇರಿದ್ದಾರೆ, ಜೊತೆಗೆ ಅಧಿಕಾರಿಗಳು ಕೂಡ ಇದ್ದಾರೆ. ಅಧಿಕಾರಿಗಳು ಈಗಾಗಲೇ ಮೇಲ್ಭಾಗಕ್ಕೆ ಕಾಡಿಗೆ ಹೋದವರು ಯಾವ ಮಾಹಿತಿಯನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಕಾಯ್ತಾ ಇದ್ದಾರೆ. ಜೊತೆಗೆ ಮೇಲ್ಭಾಗಕ್ಕೆ ಹೋದವರು ಕೊಡುವಂಥ ಮಾಹಿತಿಯನ್ನು ಆಧರಿಸಿ ಮುಂದಿನ ಕಾರ್ಯಾಚರಣೆಗೆ ಅನುವು ಮಾಡಿಕೊಳ್ಳಲಾಗ್ತದೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗ್ತಾಯಿದೆ. ಅಂದರೆ ಈಗ ಅರಣ್ಯ ಇಲಾಖೆಯಿಂದ ತಂದಿರುವಂಥ ಹಗ್ಗ ಇರ್ಬೋದು, ಇಲ್ಲಿ ಹಗ್ಗದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ
ಬೇಕಾದಂತಹ ಉಳಿದ ಅವರಿಗೆ ಅವಶ್ಯಕತೆ ಇರುವಂತಹ ವಸ್ತುಗಳನ್ನೆಲ್ಲವನ್ನು ಕೂಡ ಇಲ್ಲಿ ಸಂಗ್ರಹ ಮಾಡಲಾಗ್ತಾ ಇದೆ. ಈಗಾಗಲೇ ಕಾರ್ಯಾಚರಣೆಗೆ ಬೇಕಾಗಿರುವಂತಹ ವಸ್ತುಗಳನ್ನು ಎಲ್ಲವನ್ನು ಕೂಡ ಇಲ್ಲಿ ತಂದಿಡಲಾಗಿದೆ. ಇಲ್ಲಿ ಹಗ್ಗ ಇದೆ, ಅದ್ರ ಜೊತೆಗೆ ಜೂಟು ಸೆಣಬಿನ ಹಗ್ಗ ಜೂಟು ಹಗ್ಗ ಸೆಣಬಿನ ಹಗ್ಗವನ್ನು ಬಳಸಿ ಕಾರ್ಯಾಚರಣೆಗೆ ಒಳಪಡಿಸಲಾಗ್ತದೆ. ಅದನ್ನು ಕೂಡ ಸಜ್ಜುಗೊಳಿಸಿದ್ದಾರೆ. ಜೊತೆಗೆ ನೈಲಾನ್ ಹಗ್ಗವನ್ನು ಕೂಡ ಸಜ್ಜುಗೊಳಿಸಿದ್ದಾರೆ. ಈ ಬೆಲ್ಟ್ ಕೂಡ ಎಳ್ಕೊಂಡು ಬರಲಿಕ್ಕೆ ಆನೆಯನ್ನು ಎಳ್ಕೊಂಡು ಬರಲಿಕ್ಕೆ ಬೇಕಾದಂಥ ಬೆಲ್ಟ್ಗಳು ಕೂಡ ಇಲ್ಲಿ ತರಲಾಗಿದೆ. ನೀವು ಸ್ಥಳೀಯರ? ಓಕೆ ಸರ್, ಈಗ ಅರಣ್ಯ ಇಲಾಖೆ ಎಲ್ಲ ಸರ್ವ ಸನ್ನದ್ಧಾಗಿದೆ ಈ ಒಂದು ಕಾರ್ಯಾಚರಣೆಗೆ, ಏನು ಹೇಳ್ತೀರಿ? ಅಲ್ಲ, ನನ್ನ ಹೆಸರು ನಾರಾಯಣ ಶೆಟ್ಟಿ ಅಂತೇಳಿ. ನಾನು 3.5 ತಿಂಗಳಿಂದ ಇದರ ಹಿಂದೆ ಮಿನಿಸ್ಟರ್ನ ಹಿಡ್ಕೊಂಡು ಓಡ್ತಾ ಇದ್ದೇನೆ. ಇದು ನಿನ್ನೆ ಯಾವಾಗ ನಮಗೆ ಕಾರ್ಯಗತ ಆಗಿದೆ. ನಾನು 3.5 ತಿಂಗಳು ಆಯಿತು ಇದರ ಒಟ್ಟಿಗೆ ಓಡಿ. ಈ ಸರ್ಕಾರದಿಂದ ಮಾಡಿಸಬೇಕಾದ್ರೆ 3 ತಿಂಗಳಿಂದ ನಾನು ಇದಕ್ಕೆ ಕೆಲಸ ಮಾಡ್ತಾ ಇದ್ದೇನೆ. ನಿನ್ನೆಗಾಗುವ ನಮ್ಮ ಕಾರ್ಯ ಪ್ರಾರಂಭ ಆಗಿದೆ. ಸರ್ಕಾರದಿಂದ ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ನವರೇ, ಡಿ ಸಿ ಅವರನ್ನ ಹಿಡಿದು ಎಸ್ ಎಫ್ ಅವರನ್ನು ಹಿಡಿದು ಎಲ್ಲರೂ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ನಂದು ಪ್ರಥಮವಾಗಿ ಒಂದು ಅಭಿನಂದನೆ ಹೇಳ್ತಾ ಇದ್ದೇನೆ. ಇವತ್ತು ಏನೆಲ್ಲ ಆಗಿದೆ ಬೆಳಗಿಂದ? ಏನಿಲ್ಲ, ಬೆಳಿಗ್ಗೆಯಿಂದ ಅದೇ ಸರ್ಚ್ ಮಾಡ್ತಾ ಇದ್ದಾರೆ ಅವರು. ಅದನ್ನೇ ಇದು ಕಾಡು ಒಂದೇ ಥರ ಕಾಡು ಅಲ್ಲದ ಕಾರಣ ಅವರಿಗೂ ಕೂಡ ಸ್ವಲ್ಪ ಕಷ್ಟ ಆಗ್ತದೆ. ಬೆಳಿಗ್ಗೆಯಿಂದಲೂ ಎಲ್ಲ ಅವರನ್ನು ರೌಂಡ್ ಅಪ್ ಮಾಡಿಕೊಂಡು ಅವರು ದುಡಿತಾ ಇದ್ದಾರೆ. ಈಗ ಆನೆಗಳು ಇದ್ದಾವೆ, ಇಂಥ ಸ್ಥಳದಲ್ಲಿ ಇದ್ದಾವೆ ಅಂತೇಳಿ ಒಂದು ಇದು ಮಾಡ್ತಾ ಇದ್ದಾರೆ ಅಲ್ಲಿ. ಇನ್ನೂ ಸ್ವಲ್ಪ ಸಂಜೆ ಆಗುವಾಗ ಅದಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ತಯಾರಾಗಿದೆ. ಎಲ್ಲ ಡಿಪಾರ್ಟ್ಮೆಂಟಿಂದ ಎಲ್ಲ ತಯಾರಾಗಿದ್ದಾರೆ, ಎಲ್ಲ ಪ್ರಯತ್ನ ಮಾಡ್ತಾರೆ. ನೀವು ಸ್ಥಳೀಯರ? ಹೌದೌದು, ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ನವರು. ಅದಕ್ಕೆ ನಾವು ಊರಿನವರು ಕೂಡ ತುಂಬ ಸಹಕಾರ ಕೊಡ್ತಾ ಉಂಟು. ಹಾಗೆ ಅದೇ. ಈಗ ಅಲ್ಲೊಂದಾನೆ ಇಲ್ಲೊಂದಾನೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ಆನೆ ಇದಾವಂತೆ? ಅದು ನೋಡಿ, ಮರದ್ದು ಎಲ್ಲಿಯಾದರೂ ಸೌಂಡ್ ಕೇಳಿದರೆ ಅಲ್ಲೇ ಉಂಟು ಇಲ್ಲಿ ಉಂಟು ಅಂತೆಲ್ಲ ಹೇಳ್ತಾರೆ. ಕರೆಕ್ಟ್ ನೋಡಿದವರು ಯಾರು ಇರ್ಲಿಕ್ಕಿಲ್ಲ. ನನ್ನ ಮನೆ ಹತ್ರ ವಾರದಲ್ಲಿ ಒಂದು 5 ದಿವಸ ಇರ್ತವೆ ಆನೆ. ಸಾಮಾನ್ಯವಾಗಿ ನನ್ನ ಲೆಕ್ಕಾಚಾರದ ಒಂದು 13 ಆನೆಗಳು ಇದ್ದಾವೆ ಇಲ್ಲಿ. ಈಗ 13 ಇದ್ದಾವೆ. ಅದು ಈ ಕಡೆಯಿಂದ ಆ ಕಡೆ ಹೋಗ್ತಾ ಬರ್ತಾ ಇದ್ದಾವೆ. ನನ್ನ ಲೆಕ್ಕಾಚಾರದ 13 ಇದ್ದಾವೆ. ನನ್ನ ಮನೆ ಸುತ್ತ ಬರ್ತಾ ಇದ್ದೆ ಆನೆ. ಸಾಧಾರಣ ವಾರದಲ್ಲಿ 4 ದಿವಸ 5 ದಿವಸ ನಾವು ನೋಡ್ತಾ ಇರ್ತೇವೆ. 13 ಆನೆಗಳು ಉಂಟು ಅಂತೇಳಿ ನಮ್ಮ ಒಂದು ಲೆಕ್ಕಾಚಾರದಲ್ಲಿ ಇದ್ದೇವೆ ಈಗ ನಾವು. ಇದು ನೀವು ನೋಡ್ತಾ ಇರುವಂಥ ದೃಶ್ಯ. ಈಗ ಸುತ್ತ ಒಮ್ಮೆ ಎಷ್ಟು ಜನ ಇಲ್ಲಿ ಸೇರಿದ್ದಾರೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಯಾಕಂತಂದರೆ ಈಗ ಎಲ್ಲರೂ ಕೂಡ ತಯಾರಿಯನ್ನು ನಡೆಸಿದ್ದಾರೆ. ಕಾರ್ಯಾಚರಣೆಗೆ ಬೇಕಾದಂತಹ ತಯಾರಿಗಳನ್ನು ಮಾಡ್ತಾ ಇಲ್ಲಿ ಸ್ಥಳೀಯರು ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಈ ಒಂದು ಆನೆಯನ್ನು ಹಿಡಿಬೇಕು ಅನ್ನುವಂಥ ಒತ್ತಾಯವನ್ನು ಮಾಡುತ್ತಾ ಈ ಆನೆಯನ್ನು ಹಿಡಿದು ಅದನ್ನು ಬೇಕಾದ ಸ್ಥಳಕ್ಕೆ ಸ್ಥಳಾಂತರಿಸಿದರೆ ಮಾತ್ರ ನಮಗೆ ನೆಮ್ಮದಿ ಅನ್ನುವಂಥದ್ದನ್ನು ಹೇಳ್ತಾ ಇಲ್ಲಿರ್ತಕ್ಕಂಥ ಸ್ಥಳೀಯರು ಹೇಳುವಂಥದ್ದೊಂದೇ, ನೀವು ಅಂದರೆ ನಿನ್ನೆ ಪುಂಡಾಟ ನಡೆಸಿರುವಂಥ ಒಂದು ಆನೆಯನ್ನು ಹಿಡಿದು ಹೋಗುವುದಲ್ಲ, ಬದಲಾಗಿ ಹೆಚ್ಚಿನ ಆನೆಗಳಿದ್ದಾವೆ. ಅದು ಒಂದು ಆನೆಯನ್ನು ತೆಗೆದುಕೊಂಡು ಹೋದರೆ ಮತ್ತೊಂದು ಆನೆ ಅಟ್ಯಾಕ್ ಮಾಡ್ಬೋದು. ಆದ್ದರಿಂದ ಇಲ್ಲಿರ್ತಕ್ಕಂಥ ಹೆಚ್ಚಿನ ಆನೆಗಳನ್ನು ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಇಲಾಖೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ. ಸ್ಥಳೀಯರ ಒತ್ತಾಯವನ್ನು ಇಲಾಖೆ ಯಾವ ರೀತಿಯಾಗಿ ಪರಿಗಣಿಸುತ್ತೆ, ಎಷ್ಟು ಆನೆಯನ್ನು ಇಲಾಖೆ ಇಲ್ಲಿಂದ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥದ್ದು ಈಗಿರುವಂಥ ಕುತೂಹಲ. ಹರೀಶ್ ಬಾರಿಂಜ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಉದನೆ, ಪುತ್ಯೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.